ಹಲೋ, ನಮಸ್ತೆ. ನಮಸ್ತೆ. ಮೂವರಿಗೆ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್, ಈಗ ನನ್ನೊಂದು ಸಣ್ಣ ಪ್ರಶ್ನೆ ಸರ್. ಯಶಸ್ವಿನಿ ಕಾರ್ಡ್ ಅಂತ ಹೇಳಿ, ಯಾವ್ದು ಹೇಳಿ? ಯಶಸ್ವಿನಿ ಕಾರ್ಡ್ ಹಾಂ, ಅದು APL-ಗೆ BPL-ಗೆ ಅಂತ ಅದು ಗೊತ್ತಿಲ್ಲ ಏನಂತ. ಅದರಲ್ಲಿ ಒಂದು 15-20 ಹಾಸ್ಪಿಟಲ್ ಇದೆ. ಒಂದು ಯಾರು ಆರೋಗ್ಯ ಕೆಟ್ಟಿದ್ರೆ ಆಸ್ಪತ್ರೆಗೆ ಹೋಗುದಾದ್ರೆ ಅಲ್ಲಿ ಹೋಗುವಾಗ ಉಂಟಲ್ಲ, ಅದರ ಹಿಂದೆ ನಲಿಯುವುದೇ ತುಂಬಾ ಸಮಸ್ಯೆ. ಅದು ಸರ್ಕಾರದ ಯೋಜನೆ ಅಲ್ಲ, ಬೇರೆ ಏನಾದ್ರೆ ಉಂಟಾ ಅಂತ ಕೇಳಲಿಕ್ಕೆ ನಾನು ಬೇರೆ ಏನಾದ್ರು ಯೋಜನೆ ಅಂತ. ಹೌದೌದು, ಕೇಳಲಿಕ್ಕೆ ಬೇರೆ ಏನಾದ್ರು ಇದೆ, ಅದ್ರಲ್ಲಿ ಎಷ್ಟು ಕ್ಲೈಮ್ ಇದೆ ಅಂತ ಒಂದು ತಿಳಿಸಿ ಅಂತ. ಸರಿ ಕಾಂಗ್ರೆಸ್ ಒತ್ತೆಯಾರ ಮತ್ತೆ BJP ಬರ್ತಾರೆ. ಸರಿ ಸರ್, ಧನ್ಯವಾದ. ಅದೇನು ನಾವೇನು ಹೇಳುದಾದ್ರೆ, ಯಶಸ್ವಿನಿ ಎಂಬುದು ಕರ್ನಾಟಕ ಸರ್ಕಾರದ್ದು. ಸರಿ, ಸಹಕಾರಿ ಸೊಸೈಟಿಗಳಲ್ಲಿ ಯಾರು ಮೆಂಬರ್ಗಳಾಗಿರ್ತಾರೆ ಅವರಿಗೆ ಯಶಸ್ವಿನಿ ಕಾರ್ಡ್ ಅಂತ ಒಂದು ಮಾಡಿದ್ದಾರೆ. ನಾವಿರೋಗ ಇತ್ತು, ಇವರು ಸಹ ಮಾಡಿದ್ದಾರೆ, ಮಧ್ಯದಲ್ಲಿ ನಿಂತಿತ್ತು, ಈಗ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂತ ಕೇಳಿದ್ರೆ, ಈಗ ನಾವು ಆಯುಷ್ಮಾನ್ ಕತೆ ಮಾತಾಡಿದಾಗೆ ಯಾವ ಆಸ್ಪತ್ರೆಯಲ್ಲಿ ಹೋದ್ರು ಸಹ ಅದು ಇಲ್ಲ ಅಂತ ಹೇಳ್ತಾರೆ. ಯಾವ ಆಸ್ಪತ್ರೆಗೆ ಹೋದ್ರೆ ಸಹ ಮೂಲ ಯಶಸ್ವಿನಿ ಇಜ್ಜಿ ಹೇಳ್ತಾರೆ. ಈಗ ಒಬ್ಬರಿಗೆ ಹುಷಾರಿಲ್ಲ ಅಂತ ಹೇಳಿ ರಪ್ಪ ಒಂದು ಹಾಸ್ಪಿಟ್ಲಿಗೆ ಹೋದ ಕೂಡಲೇ ಹೇಳ್ತಾರೆ ಯಶಸ್ವಿನಿ ಮೂಲ ಇಜ್ಜಿ ಮಾರೆ ಅಂತ ಹೇಳ್ತಾರೆ. ಅದನ್ನು ನಮ್ಮ ಉಸ್ತುವಾರಿ ಸಚಿವರನವ್ರು ಇರ್ಬೋದು, ಆರೋಗ್ಯ ಸಚಿವರು ಇರ್ಬೋದು, ಇವರೆಲ್ಲ ಕೂತ್ಕೊಂಡು ಸರಿ ಮಾಡ್ಬೇಕು. ಅದು ಸರಿ ಆಗ್ಲಿಲ್ಲ. ಇವರಿಗೆ ಯೋಗೇಶಣ್ಣ ಗೊತ್ತುಂಟು, ಯಾಕೆ ಯಾರ ಹತ್ರ ಕೇಳುದು? ಜನ ಕಟ್ಟಿದ್ದಾರೆ, ಅಮೌಂಟ್ ಇಲ್ಲ, ಅಲ್ಲಿ ಅಮೌಂಟ್ ಇಲ್ಲ, ನಮ್ಗೆ ಅಮೌಂಟ್ ಬರುದೇ ಇಲ್ಲ ಹೇಳ್ತಾರೆ. ಯಾರು ಆಸ್ಪತ್ರೆಯವರು ಹೇಳ್ತಾರೆ, ಪೇಮೆಂಟ್ ಬರುದಿಲ್ಲ ಹೇಳ್ತಾರೆ. ಬಟ್ ಇದು ಒಂದು ದೊಡ್ಡ ಎಂತ ಯಾವ ರೀತಿ ಪರಿಹಾರ ಮಾಡಬಹುದು ಯೋಗೇಶ್? ಅಲ್ಲ, ಪರಿಹಾರ ದುಡ್ಡು ಕೊಟ್ಟರೆ ಮಾತ್ರ ಅಲ್ಲ, ಅದೇ ಆಯುಷ್ಮಾನ್ ಇದ್ದು ಕೂಡ ಅದೇ ಇರುವ ಆಯುಷ್ಮಾನ್ ಆಗಿದ್ರೆ ಬಗ್ಗೆ ಹೋರಾಟ ಮಾಡಬಹುದು. ಹಣ ಬಂದು ನಿಮ್ಗೆ ಅರ್ಥ ಆಗ್ತದೆ. ವೆನ್ಲಾಕಿನಲ್ಲಿ ಯಾವ ಟ್ರೀಟ್ಮೆಂಟ್ಗಳು ಉಂಟು, ಆ ಟ್ರೀಟ್ಮೆಂಟ್ಗೆ ಟ್ರೀಟ್ಮೆಂಟ್ಗಳಿಗೆ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೇಕು. ನೀವು ಹೋಗಿ ಕಾರ್ಪೊರೇಟ್ ಆಸ್ಪತ್ರೆಗೆ ಹೋಗಿ ಆಯುಷ್ಮಾನ್ ಕೊಡಿ ಅಂತ ಅಲ್ಲ, ರಿಯಲಿ ಕರೆಕ್ಟ್. ಅಲ್ಲೇ ಆದ ಮೇಲೆ ಅಲ್ಲಿ ಇರುವ ಯಾವ ಟ್ರೀಟ್ಮೆಂಟ್ ಇಲ್ಲ, ಈಗ ಯೂರಾಲಜಿ ಇರ್ಬೋದು, ನೀರೋ ಇರ್ಬೋದು, ಹಾರ್ಟ್ ಇರ್ಬೋದು, ಅದಕ್ಕೆ ರೆಫರೆನ್ಸ್ ಕೊಡ್ತಾರೆ. ಅವ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಆದ್ರೆ ಸಮೇತ ರೆಫರೆನ್ಸ್ ಕೊಡ್ತಾರೆ. ಎಷ್ಟೋ ಜನರಿಗೆ ಅದು ಸಿಕ್ಕಿದೆ, ಎಲ್ರಿಗೂ ಸಿಕ್ಕಿದೆ. ಸಿಕ್ಕದಿದ್ದವ ಯಾರಂದ್ರೆ ಕಾರ್ಪೊರೇಟ್ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲಿನಿಂದಲೂ ಉಂಟು. ಪ್ರಚಾರಕ್ಕೆ ಮಾತ್ರ ಮೋದಿಯವರು 5 ಲಕ್ಷ ಯಾರಿಗೆ ಸಿಕ್ಕಿದೆ? 5 ಲಕ್ಷ ಯಾರಿಗೆ ಸಿಕ್ಕಿದೆ? ಸಿಕ್ಕಿದೆ. ನೀರೋದಲ್ಲಿ, ಇಲ್ಲಿ ಶ್ರೀನಿವಾಸದಲ್ಲಿ ಅಡ್ಮಿಟ್ ಆಗ್ತಾರೆ, ನೋಡಿ. ಕಾರ್ಪೊರೇಟ್ ಹಾಸ್ಪಿಟಲ್ ಅಂತ ಉಂಟು, ಒಂದು KMC ಅವರದ್ದು ಜ್ಯೋತಿ ಮತ್ತೆ AG, ಆ 2 ಹಾಸ್ಪಿಟಲ್ ಬಿಟ್ಟು ಬೇರೆ ಎಲ್ಲ ನಿಟ್ಟೆ ಅವರದ್ದು ಹಾಸ್ಪಿಟಲ್ ಇರ್ಬೋದು, ಎನೋಪಯ ಇರ್ಬೋದು, ಎಲ್ಲ ಹಾಸ್ಪಿಟಲ್ಗಳು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟದ್ದು. ನಾನು ಪ್ರೈವೇಟ್ ನರ್ಸಿಂಗ್ ಹೋಮ್ ಹೇಳುದಿಲ್ಲ, ಎಲ್ಲರಿಗೆ ಸಹ ಆಯುಷ್ಮಾನ್ ಇಂದ ಉಪಯೋಗ ಸಿಕ್ಕಿದೆ. ಎನೋಪಯದಲ್ಲಿ ಹೇಳ್ತೇನೆ, ಕೇರಳದಿಂದ ಪೇಷಂಟ್ ಬಂದರೆ ಸಮೇತ ಎನೋಪಯದಲ್ಲೇ ಅದನ್ನು ಇದು ಮಾಡಿದ್ದಾರೆ. ಎಷ್ಟು ಜನರಿಗೆ ಅದರ ಉಪಯೋಗ ಆಗಿದೆ ಅಂತ ಕೇಳಿದ್ರೆ, ಉಪಯೋಗ ಆದವನಿಗೆ ಮಾತ್ರ ಗೊತ್ತು. ಮತ್ತೆ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಈಗ ಅವ್ರ ಹತ್ರ ಕೇಳುವ. ಈಗ ಯಶಸ್ವಿನಿ ಇರ್ಬೋದು, ಆಯುಷ್ಮಾನ್ ಇರ್ಬೋದು, ಇದು 2 ಇಂಪ್ಲಿಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ನೋಡಿ, ಇಂಥ ಹಲವಾರು ಸಂದರ್ಭದಲ್ಲಿ ನಾನೇ ಕೆಲವು ಸಲ ಕಷ್ಟ ಆಗಿದೆ ನಮ್ದು. ನನಗೆ ತುಂಬ ಕೆಲವರು ಪೇಷಂಟ್ಸ್ ಪಾಪ ಬಂದು ನೋಡಿ, ನಾವು ಈಗೀಗೆ ವೆಲ್ನೋಕ್ ಹಾಸ್ಪಿಟಲ್ಗೆ ಬಂದಿದ್ದೇವೆ, ಆದರೆ ವೆಲ್ನೋಕ್ ಹಾಸ್ಪಿಟಲ್ಗೆ ಬಂದಾಗ ಅವ್ರು ಹೇಳ್ತಾರೆ ನೀವು ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾಕಂದರೆ ಇವರು ಸಂಜಯ್ ಅವರು ಹೇಳಿದ ರೀತಿಯಲ್ಲೇ ಕೆಲವೆಲ್ಲ ಅಲ್ಲೇ ಸರ್ಕಾರಿ ಆಸ್ಪತ್ರೆಯಲ್ಲೇ ಇದ್ದರೆ ಅವರು ಬೇರೆ ಕಡೆಗೆ ಹೋಗ್ಬೇಕಾದ್ರೆ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ರೆಫರಲ್ ಲೆಟರ್ ಅಂತ ಕೊಡ್ತಾರೆ. ಆ ರೆಫರಲ್ ಲೆಟರ್ ಇಟ್ಕೊಂಡು ಹೋದ್ರೆ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸರಿ ಸರಿ, ಅದು ಇಂಪಾರ್ಟೆಂಟ್ ಇದೆ. ಅದರಿಂದಾಗಿ ಕೆಲವು ಕಡೆ ಮತ್ತೊಂದು ಕೆಲವು ಕಡೆಗೆ ಯಾಕಂದ್ರೆ ಕೆಲವು ಹಾಸ್ಪಿಟಲ್ನಿಂದ ಸಮಸ್ಯೆ ಆಗ್ತದೆ. ಈಗ ಕೆಲವು ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳು ಕೆಲವು ಯೋಜನೆಗಳು ತಂದ್ರೆ ಕೂಡ ಇಲ್ಲಿ ಕೆಲವು ಹಾಸ್ಪಿಟಲ್ ಎಂತ ಮಾಡ್ತಾರೆ, ಅಲ್ಲಿ ಕೆಲವರು ಅದನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಯೋಜನೆಯನ್ನ ಸಿಗದ ರೀತಿಯಲ್ಲಿ ಮಾಡ್ತಾರೆ ಅವರು. ಈಗ ತುಂಬಾ ಸಲ ನೋಡಿದ್ದೇನೆ ನಾನು, ಇವನ್ ESI ಇದು ಸ್ಪೆಷಾಲಿಟಿ ಕೂಡ. ಒಂದ್ಸಲ ನಾನು ಒಂದು ಮಂಗಳೂರು ಪ್ರಸಿದ್ಧ ಆಸ್ಪತ್ರೆಯಲ್ಲಿ AG ಹಾಸ್ಪಿಟಲಲ್ಲಿ ಒಬ್ರು ಆಕ್ಸಿಡೆಂಟ್ ಆದವರು ಅಲ್ಲಿ ಬಂದರು. ಅವ್ರು ಹೇಳಿದ್ರು ನಾನು ESI ನಾವು ಕ್ಲೈಮ್ ಮಾಡ್ತೇವೆ ಅಂತ ಹೇಳಿದ್ರು. ಇವರು ಅಂತ ಹೇಳಿದ್ರು, ಇಲ್ಲ ಇಮಿಡಿಯೇಟ್ ಅದು ಕೈದು ಆಪರೇಷನ್ ಇಮಿಡಿಯೇಟ್ ಮಾಡಬೇಕು, ಆಗುದಿಲ್ಲ ಹೀಗೆ ಎಲ್ಲ ಅಂತ ಹೇಳ್ಕೊಂಡು ಇಮಿಡಿಯೇಟ್ ನೀವು ಪ್ರೈವೇಟ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಎಂತ ಮಾಡಿದೆ, ಪ್ರಶಾಂತ್ ಮಾರ್ಲವ್ರಿಗೆ ಅಲ್ಲಿಂದಲೇ ಫೋನ್ ಮಾಡಿ, ಅಲ್ಲಿದ್ದು ಚೇರ್ಮನ್ಗೆ ಫೋನ್ ಮಾಡಿದ ಕೂಡಲೇ ಮೊಬೈಲ್ ನಾನು ಇವರಿಗೆ ಕೊಟ್ಟ ಮೇಲೆ, ಯಾರು ಅಲ್ಲಿ ಮೇಡಮ್ ಕೊಟ್ಟ ಮೇಲೆ ಇಮಿಡಿಯೇಟ್ ಆಯ್ತು ಅಂತ ಹೇಳಿದ್ರು. ಆಪರೇಷನ್ ಎಷ್ಟು ಮಂತ್ರ ಮಾಡಿದ್ರು, 3-4 ದಿನದ ನಂತರ ಆಪರೇಷನ್ ಮಾಡಿ. ಯೋಚನೆ ಮಾಡಿ,
ಮತ್ತೊಂದು ಯಾಕೆಂದ್ರೆ ಕೆಲವು ಸಲ ಯಾಕೆಂದ್ರೆ 24 hours ಯಾಕಂದ್ರೆ ಅವರಿಗೆ ಇದಿರ್ತದೆ, ಯಾಕಂದ್ರೆ ನಾವು ಅವ್ರು ಎಂಟ್ರಿ ಮಾಡಿಕೊಂಡು ಆನ್ಲೈನ್ ಎಂಟ್ರಿ ಮಾಡಿಕೊಂಡು ಅವ್ರು ತಗೊಳ್ಬೇಕಾಗ್ತದೆ. ಅದೆಲ್ಲ ಕೆಲವು ಪ್ರೋಸೆಸ್ ಅಲ್ಲಿ ಸರ್ಕಾರಿ ಇವರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನೋಡಲ್ ಆಫೀಸರ್ಸ್ ಅಂತ ಇರ್ತಾರೆ, ನೋಡಲ್ ಅಂತ ಆಫೀಸರ್ಸ್ ಇರ್ತಾರೆ. ಅವರಿಂದ ಮಾಡ್ತಾರೆ, ಅವ್ರು ಕಮ್ಯುನಿಕೇಟ್ ಮಾಡಿಕೊಂಡು ಮಾಡ್ಬೇಕು. ಇವರೆಂತ ಕೆಲವು ಸಲ ಸಮಸ್ಯೆಯಿಂದಾಗಿ ಜನರು ಇದರಲ್ಲಿ ತಪ್ಪಗಾರ ಮಾಹಿತಿ ಸಿಗುವುದಿಲ್ಲ. ಒಂದು ಮತ್ತೊಂದೆಂತ ಮಾಡ್ತಾರೆ, ಡಾಕ್ಟರ್ಸ್ನವರು ಎದುರಿಸ್ತಾರೆ. ಕೆಲವರು ಎಂತ ಮಾಡ್ತಾರೆ, ಡಾಕ್ಟರ್ನವರು ಎದುರಿಸ್ತಾರೆ. ಯಾಕಂದ್ರೆ ಇದನ್ನ ನಾನು ಓಪನ್ ಇವತ್ತು ಮಾಧ್ಯಮದಲ್ಲಿ ಹೇಳೋದು, ಯಾಕಂದ್ರೆ ನನಗೆ ತುಂಬಾ ಅನುಭವ ಆಗಿದೆ. ಅಲ್ಲಿ ಹೋದಾಗ ಕೆಲವು ಎಂತ ಮಾಡ್ತಾರೆ, ಕೆಲವು ಹಾಸ್ಪಿಟಲ್ ಅಲ್ಲಿ ಕೆಲವು ಪ್ರೈವೇಟ್ ಕಾಲೇಜಿನ ದೊಡ್ಡ ಮೆಡಿಕಲ್ ಕಾಲೇಜಿನ ವ್ಯಕ್ತಿಗಳಿರ್ತಾರೆ. ಅವ್ರು ಎಂತ ಮಾಡ್ತಾರೆ ಅಂದ್ರೆ ಇವರಿಗೆ ಆ ಪೇಷಂಟ್ಗೆ ಫುಲ್ ಟೆನ್ಷನ್ ಕೊಟ್ಟ ರೀತಿಯಲ್ಲಿ ಮಾತಾಡ್ತಾರೆ. ಪೇಷಂಟ್ ಅಲ್ಲಿ ಹೋದ ನಂತರ ಎಂತ ಆಗ್ತದೆ, ಒಟ್ಟಾರೆ ನನ್ನ ಮಗು ಬದುಕಿದ್ರೆ ಸಾಕು, ನನ್ನ ಗಂಡ ಬದುಕಿದ್ರೆ ಸಾಕು, ಆ ಹೆದರಿಕೆಯಲ್ಲಿ ಅವ್ರು ಎಂತ ಮಾಡ್ತಾರೆ, ಅವರು ಆಯ್ತು ಅಂತ ಹೇಳ್ತಾರೆ. ಕೆಲವರು ಎಂತ ಮಾಡ್ತಾರೆ, ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ಗೆ ಸಹ ಓದೋದುಂಟು. ಎಷ್ಟೇ ಹಾಸ್ಪಿಟಲ್ ಅಲ್ಲಿ ಕೆಲವು ಪ್ರೈವೇಟ್ ಹಾಸ್ಪಿಟಲ್, ಯಾಕಂದ್ರೆ ಮತ್ತೆ ಅಲ್ಲಿ ಸಹ ಕೆಲವು ಆಂಬುಲೆನ್ಸ್ನವ್ರು ಇರ್ತಾರೆ. ಆಂಬುಲೆನ್ಸ್ನವ್ರ ಅಂಡರ್ಸ್ಟ್ಯಾಂಡಿಂಗ್, ಅವರು ಆ ಆಂಬುಲೆನ್ಸ್ ಅನ್ನಿ ಇಂಥ ಒಂದು IT ಹಾಸ್ಪಿಟಲ್ಗೆ, ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಅವ್ರಿಗೆ ಕಮಿಷನ್ ಕೊಡ್ತಾರೆ. ಯಾಕೆಂದ್ರೆ ನಾವು ಸರ್ಕಾರವನ್ನು ದೂರ ಮದ್ದು ಇಲ್ಲಿ ಕೆಲವು ವ್ಯವಸ್ಥೆ ಕೂಡ ಸಹ ಸಮಸ್ಯೆ ಉಂಟು. ಯಾಕಂದ್ರೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂದ್ರೆ ಸಹ ಕೆಲವು ಅದರ ಮಧ್ಯದಲ್ಲಿ ಸಹ ಇಲ್ಲಿ ಕೆಲವರು ಎಂತ ಮಾಡ್ತಾರೆ, ಈ ನಮ್ಮ ರಾಜ್ಯ ಸರ್ಕಾರ ಸೆಂಟ್ರಲ್ ಇದ್ದು ಸಹ ಕೆಲವು ಯೋಜನೆಗಳು ಚಂದಿಗೆ ಸಿಕ್ಕದ ರೀತಿಯಲ್ಲಿ ಸಹ ಕೆಲವು ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ಮಾಡಬೇಕಾದ್ರೆ ನೋಡ್ಕೊಳ್ಳುವವರು ಯಾರು? ಉಸ್ತುವಾರಿ ಸಚಿವರಿದ್ದಾರೆ. ಯಾರು? ಈಗ ನಮ್ಗೆ ಹೆಲ್ತ್ ಮಿನಿಸ್ಟರ್ ಇದ್ದದ್ದು ಯಾರು? ನಮ್ಮ ದಿನೇಶ್ ಗುಂಡೂರಾವ್. ನಾನು ಲಾಸ್ಟ್ ಟೈಮ್ ಇದೇ ರೀತಿಯಲ್ಲಿ ನಾನು ನಮ್ಮ DM ಶಿವಪ್ರಕಾಶ್ ಅವರ ಹತ್ರ ನಾನು ಹೇಳಿದೆ, ಇವರು ದಿನೇಶ್ ಗುಂಡೂರಾವ್ ಅಲ್ಲಿ ಅಷ್ಟು ದೊಡ್ಡ ಹಾಸ್ಪಿಟಲ್ ಇನಾಗ್ರೇಷನ್ ಟೈಮ್ ಅಲ್ಲಿ ಅಷ್ಟು ಒಂದು ಸ್ಪೀಚ್ ಮಾಡಿದ್ದಾರೆ. ನಾನು ಸಹ ಇನಾಗ್ರೇಷನ್ ಫಂಕ್ಷನ್ ಹೋಗಿದ್ದೇನೆ. ನಮ್ಮ ಬ್ರಿಜೇಶ್ ಚೌಟ ಇದ್ದು ಎಲ್ಲರೂ ಸಹ ಅವ್ರು ಹೇಳಿದ್ರು, ಇಲ್ಲಿ ನಮಗೆ ಎಷ್ಟು ಟೆಕ್ನಿಕಲ್ ಈ ಮಿಷಿನರಿಗೆ ಅಂತ ಸಹ ಬದಲು ಆ ಮಿಷಿನರನ್ನು ಯೂಸ್ ಮಾಡುವ ವ್ಯಕ್ತಿಗಳು ಒಳ್ಳೇದಿರಬೇಕು ಅಂತ ಹೇಳಿದ್ದಾರೆ. ಆದರೆ ಹಾಸ್ಪಿಟಲಲ್ಲಿ ಒಂದು ಪೇಷಂಟ್, ಚಿಕ್ಕಮಂಗ್ಳೂರದೊಂದು ಪೇಷಂಟ್ ಆಕ್ಸಿಡೆಂಟ್ ಆಗಿ ತಂದಿದ್ದಾರೆ, ಮಗು ಸ್ಪಾಟಲ್ಲಿ ಡೆತ್ ಆಗಿದೆ, ಗಂಡ ನಾನು ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಸಾಧಾರಣ 45-50 ಮಿನಿಟ್ ತೆಗೆದಿದ್ದಾರೆ ಒಂದು ಹಾಸ್ಪಿಟಲ್ ಒಳಗೆ ತರಲಿಕ್ಕೆ. ಇದೇ ವಿಷಯದಲ್ಲಿ ನಿಮ್ಗೆ ಇದಾಗುದಿಲ್ಲ, ಅಲ್ಲಿ ಆಗುದಿಲ್ಲ, ಇಲ್ಲಿ ಆಗುದಿಲ್ಲ ಅಂತ ರೀಸನ್ ಕೊಟ್ಟು. ಯಾಕಂದ್ರೆ ಅವರೇ ಸಿಸ್ಟಮ್. ಯಾಕಂದ್ರೆ ಇಲ್ಲಿ ಹೊರಗಿನ ಪೇಷಂಟ್ ಬೇರೆ ಡಿಸ್ಟಿಕ್ನವರು ಎಲ್ಲ ಎಂತ ಮಾಡ್ತಾರೆ, ಈಗ ಇಲ್ಲಿ ವೆಲ್ನಾಗ್ಗೆ ಡಿಪೆಂಡೆಂಟ್, ವೆಲ್ನಾಗಿಗೆ ನೇರ ಭಾಗ ಸಾಧಾರಣ 5-6 ಡಿಸ್ಟಿಕ್ಕಿನ ಪೇಷಂಟ್ಗಳು ಬರ್ತಾರೆ. ಅಲ್ಲಿ ಇವರು ಅದು ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ. ಅಂಥದ್ದೆಲ್ಲ ಸಮಸ್ಯೆ ಆಗಿದೆ. ಯಾಕಂದ್ರೆ ನಾನು DMO ಈಗ ಶಿವಪ್ರಕಾಶ್ ಅವರು ಈಗ ಸ್ವಲ್ಪ ಒಳ್ಳೆ ಈಗ ಹೆಲ್ಪ್ ಮಾಡುತ್ತಿದ್ದಾರೆ. ಎಲ್ಲ ಎಂತ ಇದ್ರೆ ನಾವು ಈಗ ಫೋನ್ ಮಾಡಿ ವಾಟ್ಸಪ್ ಮಾಡಿದ್ರೆ ಸಹ ಮಾಡ್ತಾರೆ. ಆದರೆ ನಾನು ಹೇಳುದು, ಈ ವ್ಯವಸ್ಥೆಗಳು ಸರಿಯಾಗಬೇಕಾದ್ರೆ ನಮ್ಮ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಮ್ಮ ಆಡಳಿತ ಮಂಡಳಿಯವರು ಸಹ ಸ್ವಲ್ಪ ಅದನ್ನು ಟೈಟ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಮತ್ತೊಂದು ಕೆಲವು ಸಲ ನಮ್ಮ ಅಸಹಾಯಕರಾಗಿ ಅವರೇ ಮಾತಾಡ್ತಾರೆ. ಕೆಲವು ಸಲ ನಾನು ಹೇಳ್ತೇನೆ, ಈಗ ನಾನು ಮಾಧ್ಯಮದಲ್ಲಿ ಕೆಲವು ಸಲ DMO ಅವರಿಗೆ ಫೋನ್ ಮಾಡೋಕೆ DMO ಅವರು ಹೇಳ್ತಾರೆ, ಎಂತ ಯೋಗೀಶ್ ಎಂತ ಮಾಡೋದು, ಇಲ್ಲಿ ಇವರು ಕಲಿಯುವ PG ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಕೋಟಿ ಗಟ್ಟಲೆ ಹಣ ಕೊಟ್ಟು ಬಂದವರು, ಅವರು ಇಲ್ಲೇ ಮಾತುಗಳನ್ನು ಕೇಳುವುದಿಲ್ಲ ಅಂತ ಹೇಳ್ತಾರೆ. ಎಷ್ಟು ನಿಗ್ಲಿಜೆನ್ಸ್ ಇದೆ. ಮೊಬೈಲ್ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ. ಪೇಷಂಟ್ ಬಂದ ಕೇಳುವ ಪರಿಸ್ಥಿತಿ ಇಲ್ಲ. ಮೊನ್ನೆ ತಾನೇ ಒಂದು ಮಗುವಿದು ಮೂಗಿದು ಆಪರೇಷನ್ ಇತ್ತು, ನಾನು ಕರ್ಕೊಂಡೋಗಿದ್ದೇನೆ. ಆ ಮಗುವಿಗೆ ಇವರು 1.25 ಗಂಟೆ ಅಡ್ರೆಸ್ ಅವರು ಪೇಷಂಟ್ ನೋಡ್ಲಿಕ್ಕೆ ರೆಡಿ ಇಲ್ಲ. ನನಗೆ ಫೋನ್ ಮಾಡಿದ್ರು ಆ ಪಾಪ ಪೇಷಂಟ್ ಪಾರ್ಟಿಯವರು. ಅವರು ಬಂದು ನೋಡುವಾಗ ಅವರು, ನಾನು ಹೇಳಿದೆ ಫೋನ್ ಡಯಲ್ ಮಾಡಿಕೊಂಡು DMO ಅವರು ಲೈನ್ನಲ್ಲಿ ಇದ್ದಂತೆ ಫೋನ್ ಕೊಡುವಾಗ, ಹೇ ಹೊರಗೆ ಹೋಗಿ ಅಂತ ಜೋರು ಮಾಡ್ತಾ ಇದ್ದಾರೆ ನನ್ನ ಹತ್ರ. ನಾನು ಹೇಳಿದೆ, ಸರ್ ನಮ್ಗೇನೆ ನೀವು ಈ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರೆ ಮತ್ತೆ ಅವ್ರಿಗೆ ಹೇಗೆ ಅಂತ ನಾನು ಮತ್ತೆ ಫೋನ್ ಒತ್ತಾಯ ಮಾಡಿದಂತ ಫೋನ್ ತಗೊಂಡ ಮೇಲೆ DMO ಅವರು ಮಾತಾಡಿದ ನಂತರ DMO ಅವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ ನಂತರ ಆ ಮಗುವಿದೆ 3 ದಿನದಲ್ಲಿ, ಅಂದ್ರೆ ನೀವು ಅಲ್ಲ 3 ದಿನದಲ್ಲಿ ಟ್ರೀಟ್ಮೆಂಟ್ ಆಯ್ತು. ಟ್ರೀಟ್ಮೆಂಟ್ ಆದ್ರೆ ಸಹ ಅವ್ರೆಂತ ಮಾಡಿದ್ರು, ಡಿಮಾಂಡ್ ಮಾಡಿದ್ರು. ಯಾರು ಆಪರೇಷನ್ ಆಯ್ತಲ್ಲ, ಆದ ನಂತರ ಇವರು ಹೇಳಿದ್ರು ಇನ್ನು 5,000 ಕಟ್ಟಬೇಕು, 10,000 ಕಟ್ಟಬೇಕು ಅಂತ ಅಲ್ಲಿ ಒಳಗೆ ಹೇಳಿದ್ರು. ಆ ನಂತರ ಪುನಃ ಚರ್ಚೆ ಮಾಡಿದ ನಂತರ ನಾನು ಫೋನ್ ಕೊಟ್ಟ ಮೇಲೆ ಖಾಲಿ 500 ರೂಪಾಯಿಯಲ್ಲಿ ಮತ್ತೆ ಟ್ರೀಟ್ಮೆಂಟ್ ಆಗಿದೆ. ಅಲ್ಲ, ಒಳ್ಳೆ ವಿಚಾರ ಅದು. ಆಕ್ಚುಲಿ ನೀವು ಏನು ಹೇಳ್ತಾ ಇದ್ದೀರಿ ಅಂದ್ರೆ ಕೇಂದ್ರದಿರ್ಬೋದು ಅಥವಾ ರಾಜ್ಯ ಸರ್ಕಾರದಿರ್ಬೋದು, ಈ ಕರೆ ಬಂದ ಕಾರಣ ನಾನು ಹೇಳುವಂಥದ್ದು, ನಾವು ಬೇರೆ ವಿಚಾರ ಮಾತಾಡಿದ್ರು ನಡುವಲ್ಲಿ ವೀಕ್ಷಕರ ಕರೆ ಬಂದಾಗ ನಾವು ಸ್ಪಂದಿಸಲೇಬೇಕು. ಅವರಿಗೆ ಸೊಲ್ಯೂಷನ್ ಬೇಕು, ಬಹಳ ಮುಖ್ಯ ವಿಷಯ. ಕೇಂದ್ರದ ಇಂಪ್ಲಿಮೆಂಟ್ ಮಾಡುವಂಥದ್ದು, ಸ್ಟೇಟ್ ಇದು ಇಂಪ್ಲಿಮೆಂಟ್ ಮಾಡುವಂಥದ್ದು, ಅದು ಎರಡು ರಾಜಕೀಯ ಪಕ್ಷದ ತಿಕ್ಕಾಟ ಇಲ್ಲದೆ ಒಂದು ಶಿಸ್ತುಬದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಚೆನ್ನಾಗಿ ಮಾಡಿದ್ರೆ ಹೇಳುದು ಅದು ಒಳ್ಳೆಯದು ಅಂತ. ಕೇಂದ್ರದ್ದಿರ್ಬೋದು, ಮತ್ತೆ ಅದನ್ನು ನಾವು ಟೀಕೆ ಮಾಡೋದಕ್ಕಿಂತ ಆ ಜನಪ್ರತಿನಿಧಿಗಳಿದ್ದಾರೆ, ಕಾರ್ಯಕ್ರಮ ಏನು ಸರ್ಕಾರದ್ದು, ಅದನ್ನು ಯಾವ ರೀತಿ ನಾವು ಕೊಡಬಹುದು ಅನ್ನೋ ರೀತಿ ಬಗ್ಗೆ ಚಿಂತನೆಯಲ್ಲಿ ಬೇಕಾದ್ದು. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನೋಡಿ ಭಾಸ್ಕರ್ ಜಿ ಅವರು ಕಾರ್ಮಿಕ ಮಂತ್ರಿ ಆಗಿರುವಾಗ ಮೊದಲು ESI ಅಲ್ಲಿ ರಜೆಗೆ ದೊಡ್ಡ ಕ್ಯೂ ಇರ್ತಿತ್ತು, ಮೆಡಿಕಲ್ಗೆ ಯಾರು ಹೋಗ್ತಿರ್ಲಿಲ್ಲ. ಮತ್ತೆ ಏನಾಯಿತು, ESI ಅಲ್ಲಿ ಫುಲ್ ಮೆಡಿಕಲ್ ಫೆಸಿಲಿಟಿ ಫ್ಯಾಮಿಲಿಗೆ ಸಿಗ್ತದೆ ಅಂತ ಹೇಳುವಾಗ ESI ಆಸ್ಪತ್ರೆಗೆ ಎಲ್ಲರೂ ಹೋಗ್ಲಿಕ್ಕೆ ಶುರು ಮಾಡಿದರು. ESI ಮತ್ತೆ
ನೋಡಿ ಬಿ ಡಿ ವರ್ಕರ್ಸ್ ವೆಲ್ಫೇರ್ ಇದರಲ್ಲಿ ಕ್ಯಾನ್ಸರ್ ಕಿಡ್ನಿ ಅಂದರೆ 1.5 ಲಕ್ಷ ಅಂತ ಲಿಮಿಟೇಷನ್ಸ್ ಇತ್ತು. ESI ಅಲ್ಲಿ ಕೂಡ ಲಿಮಿಟೇಷನ್ಸ್ ಇತ್ತು. ಅದನ್ನೆಲ್ಲ ತೆಗೆದು ಫುಲ್ ಟ್ರೀಟ್ಮೆಂಟ್ಗೆ ESIಗೆ ಹಣ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಅದು ಜನಪ್ರತಿನಿಧಿಗಳ ಕೆಲಸ. ಅಂಥ ಕೆಲಸವನ್ನು ಇವತ್ತು ಆಯುಷ್ಮಾನ್ ಇದ್ದು ಕೇಂದ್ರ ಸರ್ಕಾರದ ಒಳ್ಳೆ ಕಾರ್ಯಕ್ರಮ ಇದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿ. ಅದರಲ್ಲಿ ಕ್ಲಾರಿಟಿ ಇಲ್ಲ. ನಿಮ್ಮನ್ನು ಅಲ್ಲಿಂದ ಎಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಿಸುವುದಲ್ಲ, ಸಿಗುವುದಿಲ್ಲ. ಅದನ್ನು ನಮ್ಮ ಜನಪ್ರತಿನಿಧಿಗಳು ಜನರಿಗೆ ಸುಲಭವಾಗಿ ತಲುಪುವ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗೆ ಮಾತಾಡಿದರೆ ನಾವು ಅಲ್ಲಿ ಮಾತಾಡಲಿಕ್ಕಿಲ್ಲ. ನೀವು ಹೇಳಿದ್ದು ಸರಿ. ಅಲ್ಲಿ ಪಾರ್ಟಿ ವಿಷಯ ನೋಡಿ, ಡಿಸಿ ಆಫೀಸಲ್ಲಿ ಕಲ್ತು ಮಾಡದಿದ್ದವರಿಗೆ ಏನು ಫೈನ್ ನೋಡಿ. ಇಲ್ಲಿ ಅದು ಜನಪ್ರತಿನಿಧಿಗಳು ನೇರವಾಗಿ ಹೇಳಬೇಕು. ನೀವು ಹೇಳಿದ ವಿಚಾರ ಸತ್ಯ. ಈಗ ಜನ ಬೆಂಬಲ ಎನ್ನುವುದು ಬಹಳ ಮುಖ್ಯ. ಜನ ಬೆಂಬಲ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದು. ಜನರು ಒಂದು ಸಮಯದವರೆಗೆ ಯಾವುದನ್ನು ಕಾಯಬಹುದು, ಅದಕ್ಕಿಂತ ಜಾಸ್ತಿ ಕಾಯೋದಿಲ್ಲ. ಈಗ ಜನ ಬೆಂಬಲ ಉಳಿಸಿಕೊಳ್ಳಲು DK ಶಿವಕುಮಾರ್ ಏನು ಮಾಡಬೇಕಾದಿತ್ತು ಸತೀಶ್ ಶೆಟ್ಟರ್ ಹೇಳಿ, ಇನ್ನು ಮುಂದೆ? ಅಲ್ಲ, ಈಗ ನೋಡಿ 5 ವರ್ಷದ ಒಂದು ಚುನಾವಣೆಗೆ ಹೋಗುವಾಗ ಸುಮಾರು 200ಕ್ಕೆ ಹೆಚ್ಚು ಆಶ್ವಾಸನೆ ಅಭಿವೃದ್ಧಿಯ ಕೆಲಸಗಳ ಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚಿನ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗ ಉಳಿದಿರುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ಅವರಿಗೆ ಇದೆ. ಈಗ ರಾಜಕೀಯದೊಂದಿಗೆ ಮುಂದಿನ ಚುನಾವಣೆಯ ಬಗ್ಗೆ ಕೂಡ ಗಮನದಲ್ಲಿ ಇಟ್ಟುಕೊಂಡು ಜನಸಾಮಾನ್ಯ, ಯಾಕಂದರೆ ಅವರಿಗೆ ಆ ಒಂದು ತಾಕತ್ತಿದೆ. ಜನರ ನಡುವಿನಿಂದ ಬೆಳೆದು ಬಂದಂಥ ಒಬ್ಬ ನಾಯಕ. ಜನರ ಕಷ್ಟಗಳೇನು ಹೇಗೆ ಮತ್ತೆ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿದಂಥ ಒಂದು ಕೀರ್ತಿ ಕೂಡ ಅವರಿಗಿದೆ. ನೋಡಿ, ನಾವು ಈಗ 3 ಜನ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ನಾವು ಯಾರೇ ಪಕ್ಷದಲ್ಲಿ ಇದ್ರೂ ಕೂಡ ನಮ್ಮ ಮೊದಲ ಆದ್ಯತೆ ನಮ್ಮ ಜನರಿಗೆ, ನಮ್ಗೆ ಸಹಾಯ ಆಗ್ಬೇಕು, ನಮ್ಮ ಜಿಲ್ಲೆ ಒಳ್ಳೇದಾಗ್ಬೇಕು, ನಮ್ಮ ಜಿಲ್ಲೆಯ ಜನರಿಗೆ ಉದ್ಯೋಗ ಸಿಗ್ಬೇಕು, ನಮ್ಮ ತಾಯಂದಿರಿಗೆ ಒಂದು ಒಳ್ಳೆ ಸವಲತ್ತು ಸಿಗ್ಬೇಕು, ಇಲ್ಲಿರುವ ಕಾರ್ಮಿಕರಿಗೆ ಏನಾದ್ರೂ ಸವಲತ್ತು ಸಿಗ್ಬೇಕು. ಯಾಕಂದ್ರೆ ನಮ್ಮ ಸದಸ್ಯರನ್ನೆಲ್ಲ ಕಾರ್ಮಿಕ ಇದರಲ್ಲಿ ಹೋರಾಟ ಮಾಡಿದವರು. ನಾನು ಹೇಳುದು ಇಲ್ಲಿ ಸಂಜಯ್ ಅವರಾಗಿರ್ಬೋದು, ನಾವು ಎಲ್ಲರ 3 ಜನ ಇಂತ ನಮ್ಮ ಬಯಕೆ, ಫಸ್ಟ್ ಬಯಕೆ ಅಂದ್ರೆ ನಾವು ಪಾರ್ಟಿಯಲ್ಲಿ ಇರುವುದು ಯಾಕೆ ಹೇಳಿ, ಜನರು ಮತ್ತೆ ಸರ್ಕಾರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುವವರು ನಾವು ರಾಜಕೀಯ ಪಕ್ಷದವರು. ನಮ್ಮ ಉದ್ದೇಶ ಅದೇ. ಆದ್ರೆ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಈಗ 3 ವರ್ಷ ನಾವು ಆತ್ಮಸಾಕ್ಷಿಗೆ ಹೇಳ್ಬೇಕು. ನಾವು ಹಲವಾರು ಈಗ ನಾವು ಸ್ವಾತಂತ್ರ್ಯದ ನಂತರ ಹೈಯೆಸ್ಟ್ ಆಡಳಿತ ಮಾಡಿದವರು ನಾವು ಈ ಕಾಂಗ್ರೆಸ್ ಪಾರ್ಟಿಯವರು. ಆದರೆ ಈಗ ಸಹ ನಾವೀಗ ಇತ್ತೀಚೆಗೆ ಹಲವಾರು ಬೇಡಿಕೆಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಉಂಟು. ಆದರೆ ಹಲವಾರು ಬೇಡಿಕೆಗಳಿಗೆ ಈಗ ತನಕ ಸಹ ಅದಕ್ಕೆ ನಮಗೆ ಒಂದು ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಬೇರೆ ಬೇರೆ ಆಗಿರ್ಬೋದು. ಇವತ್ತು ನಮಗೆ ಇವತ್ತು ಮೆಡಿಕಲ್ ಕಾಲೇಜ್ ಬಗ್ಗೆ ಸಹ ಹಲವಾರು ಸಮಯದ ಹೋರಾಟ ಮಾಡ್ತಿದ್ರು. ಹೇಗೆ ಪುತ್ತೂರಲ್ಲಿ ಈಗ ಅವರ ಹೇಗೆ ಒಂದು ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಇವತ್ತು ನಮ್ದು ನಮ್ಮ ತುಳುವನ್ನ ನಮ್ದು ಇಲ್ಲಿ ನಮ್ಮ ಭಾಷೆ ತುಳು, ಅದನ್ನೊಂದು 2ನೇ ಅಧಿಕೃತ ಭಾಷೆ ಮಾಡಬೇಕು ಅಂತೇಳಿ ಹಲವಾರು ಸಮಯದಿಂದ ನಮ್ಮ ಡಿಮಾಂಡ್ಸ್ ಉಂಟು. ಅದೇ ರೀತಿಯಲ್ಲಿ ಇಲ್ಲಿ ಹಲವಾರು ಬೇರೆ ಬೇರೆ ಸಮಸ್ಯೆಗಳಲ್ಲಿ ನಾವು ಒಂದು ಸಮಸ್ಯೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಒಂದು ಪರಿಹಾರನ ಕಾಣಬೇಕು. ಈಗ ಪಂಪ್ ಆಯಿಲ್ ಇದು ವಿಶೇಷ ಆಗಿ ಪಂಪ್ ಆಯಿಲ್ ಬಗ್ಗೆ ಸಹ ನಾವು ಮೊದಲು ಹೇಳ್ತಿದ್ರು, ಪಂಪ್ ಆಯಿಲ್ ಇದು ಸಮಸ್ಯೆ ಅಂತೇಳಿ. ಆದರೆ ಇನ್ನೊಂದು ಗವರ್ಮೆಂಟ್ ಬಂದ ನಂತರ ಸಹ ಇದು ಯಾವುದೋ ಒಂದು ಮೊದಲು ಎಂಥದ್ದು ಮಿಸ್ಟೇಕ್ ಆದ ಮೇಲೆ, ಒಂದು ತಪ್ಪು ಅಂತ ನಮಗೆ ಗೊತ್ತಾದ ಮೇಲೆ, ಯಾವುದೊಂದು ಯಾರ್ದೋ ಒಂದು ನಮ್ಮ ಇಂಜಿನಿಯರ್ ಆಗಿರ್ಬೋದು, ಟೆಕ್ನಿಕಲ್ ಯಾವುದೋ ಒಂದು ತಪ್ಪಿನಿಂದ ಯಾವುದೋ ಒಂದು ಸಮಸ್ಯೆ ಬಂದ್ರೆ ಅದು ಸೊಲ್ಯೂಷನ್ ಮಾಡಬೇಕು. 1 ಅಥವಾ ಇನ್ನೊಂದು ವರ್ಷಕ್ಕೆ ನಾವು ಸೊಲ್ಯೂಷನ್ ಮಾಡ್ಲಿಕ್ಕೆ ನೋಡ್ಬೇಕು. ಆದ್ರೆ ಈಗ ಸಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆ ಇನ್ನೂ ಸಹ ನಮ್ಮ ಉಂಟು. ಇವನ್ ಬಸ್ ಸ್ಟ್ಯಾಂಡ್ ಇಷ್ಟು ತನಕ ಸಹ ನಮ್ಮ ಇವತ್ತು ಮಂಗಳೂರಿಗೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಒಂದು ಕರೆಕ್ಟ್ ಆದೊಂದು ಬಸ್ ಸ್ಟ್ಯಾಂಡ್ ಇಲ್ಲ. ಸರಿ, ಅಲ್ಲದೆ ನಮ್ದು ದಕ್ಷಿಣ ಕನ್ನಡದಲ್ಲಿ ಇರುವಂತ ಸವಲತ್ತು, ಅದು ರೈಲ್ವೆ ಆಗಿರ್ಬೋದು, ಬಂದರ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇದ್ರೆ ಸಹ ಅಭಿವೃದ್ಧಿ ಕಂಪೇರ್ ಮಾಡಿದ್ರೆ ನಮಗೆ ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ನಮ್ದು ಅಭಿವೃದ್ಧಿ ಸ್ಲೋ ಆಗಿದೆ. ಆದ್ರೆ ನಾವು ಯಾವಾಗಲೂ ಈಗ ಸಹ ನಾವು ಹೇಳೋದಂದ್ರೆ ನಾವು ಆಶಾವಾದಿಗಳಾಗಿದ್ದೇವೆ. ಈಗ DK ಶಿವಕುಮಾರ್ ಅವರು ಬಂದಿದ್ದಾರೆ, ಇನ್ನು ಆದಷ್ಟು ಜನರಿಗೆ ಒಂದು ಒಳ್ಳೆ ಸವಲತ್ತುಗಳು ಸಿಗ್ಲಿ ಅಂತ ನಾವು ಹೇಳೋದು ಅಷ್ಟೇ. ನಾನು ಯಾಕೆ ಒಳ್ಳೇದಾಗಬಹುದು, ಅವರು ಯಶಸ್ವಿ ಆಗಬಹುದು ಅಂತ ಹೇಳ್ತಾ ಇದ್ದೇನೆ. ಅಲ್ಲ, ನಿಮ್ಮ ಮೊದಲು ನಾನೊಂದು ವಿಚಾರ ಅವರಿಗೆ ಒಂದು ಕೇಳಿಬಿಡ್ತೇನೆ. ಸಂಜಯ್ ಪ್ರಭು ಅವರೇ, ಈಗ ಅವರು ಒಳ್ಳೆ ಮಾತು ಹೇಳಿದರು, ಯೋಗೇಶ್ ಶೆಟ್ಟಿ ಅವರು, ಕೆಲವು ಸಮಸ್ಯೆಗಳು ಇದೆ ಅಂತ. ನೀವು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾದಂಥ ಸಮಸ್ಯೆಗಳು ಯಾವುದಿದೆ ಅಂತೇಳಿ, ಯಾಕಂದ್ರೆ ವಕ್ತಾರರು ಇಲ್ಲೇ ಇದ್ದಾರೆ, ಮಾಧ್ಯಮದಲ್ಲಿ ಮಾತಾಡ್ತಿದ್ದೇವೆ. ನಮ್ಮ ಜಿಲ್ಲೆ ಈಗ ನಮ್ಮ ಜಿಲ್ಲೆಯಲ್ಲಿ ನೀವು ಇದಿರ್ಬೋದು, ಆ ಕುಮ್ಕಿ ಜಾಗದ ವಿಷಯ ಇರ್ಬೋದು, ಫಾರೆಸ್ಟ್. ಈಗ ದಕ್ಷಿಣ ಕನ್ನಡದಲ್ಲಿ ಇದ್ದಷ್ಟು ಉಂಟಲ್ಲ ಈ ಫಾರೆಸ್ಟ್,
ನೀವೀಗ ಜಾಗ ಕೊಡ್ತೇನಂತ ಹೇಳಿದ್ರೆ ಸಹ ಈಗ ಇವರಿಗೆ ಸಿಗುತ್ತುಂಟು, ಅದೊಂದು ಎಲ್ಲಿಯವರಿಗೆ ಪ್ರಾಬ್ಲಮ್ ಅಂತ ಕೇಳಿದ್ರೆ ಅದು ಸೊಲ್ಯೂಷನ್ ಆಗದಿದ್ದ ಪ್ರಾಬ್ಲಮ್. ಮತ್ತೆ ನೀವು ನೋಡ್ಬೋದು ಈಗ ನಮ್ಮ ರಿಜಿಸ್ಟ್ರೇಷನ್ಗಳು ಇರ್ಬೋದು, ಈಗ ಸರ್ವೆ ಎಷ್ಟು ದೊಡ್ಡ ಸರ್ವೆ ಬಗ್ಗೆ ಎಷ್ಟು ಸಮಯದಿಂದ ಹೋರಾಟ ಮಾಡ್ಕೊಂಡು ಈಗ ಸರ್ವೆನೇ ನಡೀತಿಲ್ಲ. ಎಷ್ಟು ಜನರು ಅಪ್ಲಿಕೇಶನ್ ಆಗಿದವರು ಪಾಪ ಎಷ್ಟೇ ಜನ ಸರ್ವೆ ಒದ್ದಾಡ್ತಾ ಇದ್ದಾರೆ. ಹಲವಾರು ಸಮಯದಿಂದ ಇದನ್ನು ಸೊಲ್ಯೂಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಹಲವಾರು ಇವರು ಕಾರ್ಮಿಕರಿದ್ದಾರೆ, ಗುತ್ತಿ ಕಾರ್ಮಿಕರು, ಅವರನ್ನು ಪರ್ಮನೆಂಟ್ ಮಾಡಬೇಕು ಅಂತ ಡಿಮಾಂಡ್ಸ್ ಉಂಟು. ಎಷ್ಟೇ ಇವತ್ತು ಹೆಲ್ತ್ ಪ್ರೈಮರಿ ಸೆಂಟರ್ ಆಗಿರ್ಬೋದು, ನಾವು ಎವ್ರಿ ಟೈಮ್ ನಾವು ಈಗ ಹೇಳ್ತಾ ಇದ್ದೇವೆ ಹೆಲ್ತ್ ಪ್ರೈಮರಿ ಸೆಂಟರ್ಸ್ ಅನ್ನು ನಾವು ಹೈಯರ್ ಗ್ರೇಡ್ ಮಾಡ್ತೇವೆ, ಹೈಯರ್ ಗ್ರೇಡ್ ಮಾಡ್ತೇವೆ. ಸ್ವಾಮಿ ಹೈಯರ್ ಗ್ರೇಡ್ ನೀವು ಹೈಯರ್ ಗ್ರೇಡ್ ಮಾಡಲಿಲ್ಲ, ಮಾಡಿದ ಜಾಗ ಕರೆಕ್ಟ್ ಆಗಿ ಅಲ್ಲಿ ಜನ ಇಲ್ಲ ಸ್ವಾಮಿ. ಈಗ ನೋಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಾವು ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಈಗ ಇದನ್ನು ಫುಡ್ ಅಂಡ್ ಸೇಫ್ಟಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೇರಿಸಿದ್ದಾರೆ. ಮೊದಲು ಸಹ ನೋಡಿದ್ದೇವೆ ನಾವು, ಯಾರು ಕೂಡ 500 ಕೊಟ್ಟರೆ ಒಂದು ಸೀಲ್ ಹೊಡಿತಾರೆ, ಅದು ಕೊಡ್ತಾರೆ. ಅವರು ಯಾವ ಫುಡ್ ಹಾಕ್ತಾರೆ, ಯಾವುದು ಕಲಬೆರಕೆ ಮಾಡಿದ್ರೆ ಎಂತ ಸಹ ಇಲ್ಲ. ಒಂದು ಈಗ ವೆಲ್ಲಾಕ್ ಸೈಡ್ ಅಲ್ಲಿ ಒಂದು ಚಿಕ್ಕ ಒಂದು ಗೂಡಂಗಡಿ ತರ ಒಂದು ಅದನ್ನು ಇದು ಕೊಟ್ಟಿದ್ದಾರೆ, ಯಾವುದು ಫುಡ್ ಅಂಡ್ ಸೇಫ್ಟಿ ಅಂತ ಹೇಳ್ಕೊಂಡು. ಅಲ್ಲಿ ಎಂತ ಇದ್ರೆ ಒಂದು ₹100 ಒಂದು ಇದು ಫುಡ್ ಲೈಸೆನ್ಸ್, 2000 ಫುಡ್ ಲೈಸೆನ್ಸ್ ಯಾರಿಗೆ ಬೇಕಿದ್ರೆ ಕೊಡ್ತಾರೆ. ಆನ್ಲೈನ್ ಅಲ್ಲಿ 7 ದಿನದಲ್ಲಿ ಬರ್ತದೆ. ಆದ್ರೆ ಆ ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ಒಂದು ಆಹಾರ ತಯಾರು ಮಾಡ್ಕೊಂಡು ಯಾವ ಸಿಸ್ಟಮ್ ಅಲ್ಲಿ ಇರಬೇಕು, ನಮ್ಮ ಜನರಿಗೆ ಯಾವ ರೀತಿಯಲ್ಲಿ ಆರೋಗ್ಯ ಹಾಳಾಗುವ ಸಾಧ್ಯತೆ ಉಂಟು, ಏನು ವ್ಯವಸ್ಥೆ ಇಲ್ಲ. ನಾನು ಹೇಳುದು ದಯವಿಟ್ಟು ಇವತ್ತು ನಾವು ನೋಡ್ತೇವೆ ಪ್ರತಿಯೊಂದು ಹಾಸ್ಪಿಟಲ್ ಹೋದಾಗ ದೊಡ್ಡವರಿದ್ರೆ ಚಿಕ್ಕ ಮಕ್ಕಳಿಗೆ ತನಕ ಕ್ಯಾನ್ಸರ್ ಮತ್ತೊಂದು ಬಗ್ಗೆ ಅಂಥದ್ದು ಬಗ್ಗೆ ನಾವು ವ್ಯವಸ್ಥೆ ಮಾಡಬೇಕು, ಉತ್ತಮ ಆಹಾರವನ್ನು ಕೊಡಬೇಕು. ಅಲ್ಲ ಸರ್ ಹೇಳಿದಾಗೆ ಕಾರ್ಪೊರೇಷನ್ ಅಲ್ಲಿ ಇವತ್ತು ಪ್ರತಿಯೊಬ್ರು ಸೇರ್ತಾರೆ, ಯಾವ ಕೆಲಸ ಸಹ ಆಗುದಿಲ್ಲ. ಕೇಳಿದ ಕೂಡಲೇ ಅವರಿಗೆ ಇಷ್ಟುಂಟಂತೆ ಇವರಿಗೆ ಇಷ್ಟುಂಟಂತೆ ನಮ್ಗೆ ಗೊತ್ತಿಲ್ಲ. ಕಾರ್ಯಕ್ರಮ ಮುಗಿಸುವ ಹೊತ್ತಿನಲ್ಲಿ ಸದಸ್ಯ ಶೆಟ್ಟರ್ ಅದಕ್ಕೆಲ್ಲ ಉತ್ತರ ಕೊಟ್ಟು ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಬಂದಿದ್ದಾರಲ್ಲ, ಕಾರ್ಪೊರೇಷನ್ ಅಲ್ಲಿ ಲೈಸೆನ್ಸ್ ಎಲ್ಲ ಬೆಂಗಳೂರು ಹೋಗ್ಬೇಕು. ಈಗ ಮೂಡದಲ್ಲಿ ಏನು ಕೆಲಸ ಆಗುದಿಲ್ಲ. ಕಾರ್ಯಕ್ರಮ ಮುಗಿಸುವ ರಾಜಕೀಯ ಪಕ್ಷವಾಗಿ ನಮ್ಮ ಉದ್ದೇಶ ಜಿಲ್ಲೆಯ ಅಭಿವೃದ್ಧಿ, ಜಿಲ್ಲೆಯ ಜನರ ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ಆಡಳಿತ ನಡೆಸುವವರ ಗಮನಕ್ಕೆ ತಂದು ನ್ಯಾಯ ಕೊಡಿಸುವಂಥ ಕೆಲಸ ಇದು ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿರುವ ಪಕ್ಷ. ಇದು ಜವಾಬ್ದಾರಿ. ಇದನ್ನು ನಿಭಾಯಿಸುವ ಬಗ್ಗೆ ನಮ್ಮ ನಾಯಕರುಗಳು ತಯಾರಿದ್ದಾರೆ ಅಂತ ನನಗೆ ಗೊತ್ತಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಈಗ UT ಖಾದರ್ ಅವರು ಜಿಲ್ಲೆಯಲ್ಲಿ ರಮನಾಥ್ ರೈ ಅವರು ಇಂತಹ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ನ್ಯಾಯ ಕೊಟ್ಟಂಥ ವ್ಯಕ್ತಿ ಹಿರಿಯರು ಇದ್ದಾರೆ. ಈಗ UT ಖಾದರ್ ಅವರು ಈ ಜಿಲ್ಲೆಯ ಜನಸಾಮಾನ್ಯರ ನಾಡಿ ಬಡಿತವನ್ನು ಅರಿತಂಥ ವ್ಯಕ್ತಿ. ಈ ಸರ್ವೇದ್ದು ಇರ್ಬೋದು, ಅಲ್ಲ ಜಾಗದ ವಿಷಯ ಇರ್ಬೋದು, ಮನೆ ಕಟ್ಟಿಕೊಡೋ ವಿಷಯ ಇರ್ಬೋದು, ಕಾರ್ಪೊರೇಷನ್ನ ವಿಷಯ ಇರ್ಬೋದು, ನಾವು ಇದನ್ನು ತಿಳಿಸಿದರೆ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಅವರಿಗೆ ಇರುವುದರಿಂದ, ಅಂಥವರು ನಮ್ಮ ಮಂತ್ರಿಗಳಾಗಿ ಬಂದಿರೋದ್ರಿಂದ ಜಿಲ್ಲೆಯ ಮಟ್ಟಿಗೆ ನ್ಯಾಯ ಸಿಗ್ಬೋದು ಅನ್ನೋ ಒಂದು ನಂಬಿಕೆ ಸರ್. ಅದರ ಮಧ್ಯದಲ್ಲಿ ನಾನೊಂದು ಹೇಳ್ತೇನೆ, ನೀವು ಹೇಳ್ತೀರಿ ಕರೆಕ್ಟ್. ಈಗ 3 ವರ್ಷ ಈಗ ನಮ್ಮ ಸ್ಪೀಕರ್ ಸಾಹೇಬರು ಖಾದರ್ ಇದ್ರು, ಇಲ್ಲಿ ಹೆಚ್ಚಿನ ಭಾಗದಲ್ಲಿ BJP ಗೆದ್ದಿದ್ದರಿಂದಾಗಿ ಹೆಚ್ಚಿನ ಕಡೆ BJP ಗೆದ್ದಿದೆ. ಇವರು ಇದ್ದವರು ಸಹ ಅವರು ಸ್ಪೀಕರ್ ಆಗಿ ಹೋಗಿದ್ರು. ಇಲ್ಲಿರುವ ಉಸ್ತುವಾರಿ ಸಚಿವರು ಕೂಡ ಬೇರೆ ಜಿಲ್ಲೆಯವರು ಉಸ್ತುವಾರಿ ಸಚಿವರು ಹಾಕಿದ್ದಾರೆ. ನೋಡಿ ಈಗ ತನಕ ಸಹ ನಾವು ಈಗ ಒಂದು ವೈಗೆ ತರಬೇಕಾದ್ರೆ, ಈಗ ನೋಡಿ ಒಂದು ಟೆಂಪೋ ವೈಗಿಗೆ ತರಬೇಕಾದ್ರೆ 3,500-4 ಸಾವಿರ ರೂಪಾಯಿ ಕಾಲು ಚಿಕ್ಕ ಒಂದು ಟೆಂಪೋಗೆ. ನೋಡಿ ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಜನರೊಬ್ಬರು ಚಿಕ್ಕ ಒಂದು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಷ್ಟು ಹಲವಾರು ನಮ್ಮ ದಲಿತರು ಎಷ್ಟೆಷ್ಟು ಮನೆಗಳು ಕೂಡ ಕೆಲವು ಕಡೆ ಕೊಡುವಂಥದ್ದು ಕೂಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೇ ಯೋಜನೆಗಳು ಕೂಡ ಸರ್ಕಾರದ ಮನೆ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಇವತ್ತು ಭಾರಿ ಕಷ್ಟ ಆಗ್ತಾ ಉಂಟು. ಅದಕ್ಕೆಲ್ಲ ಸೊಲ್ಯೂಷನ್ ಒಂದು ಆದಷ್ಟು ಬೇಗ ಆಗಿದೆ. ಶ್ರೀಮಾನ್ UT ಖಾದರ್ ಅವರು ಮಂತ್ರಿಯಾಗಿ ಬಂದಿರೋದ್ರಿಂದ ಜಿಲ್ಲೆ ಮಾಡಬಹುದಿತ್ತು ಅವರು. ಕಾರ್ಯಕ್ರಮ ಮುಗಿಸುವ ಹೊತ್ತು ವಾಸ್ತವವಾಗಿ ನಾನು ಯಾಕಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಬೇರೆಯವರಾದ್ರಿಂದಾಗಿ ಈಗ ಅಟ್ಲೀಸ್ಟ್ ನೋಡುವ, ನಾವು ಇವತ್ತು ನಮ್ಮನೆ ಉಸ್ತುವಾರಿ ಸಚಿವರಾದ ಇನ್ನಾದ್ರು ಏನಾದ್ರು ವೈಗೆ ಒಂದು ಅಟ್ಲೀಸ್ಟ್ ಕಲ್ಲು ಕಮ್ಮಿಗೆ ಸಿಗ್ಬೋದು. ಕಲ್ಲಿಗೆ 43 ರೂಪಾಯಿ ಆಗಿದೆ ಒಂದು ಚಿಕ್ಕ ಕಲ್ಲಿಗೆ. ಪಕ್ಷದವರು ಜೊತೆಯಲ್ಲಿ ಕೂತ್ಕೊಂಡಿದ್ದೀರಿ, ಒಳ್ಳೆ ವಿಚಾರ. ವಾಸ್ತವವಾಗಿ ನಾನು ನಿಮಗೆ ಕ್ರಾಸ್ ಕ್ವಶನ್ ಗಳನ್ನು ಕೇಳಿಕೊಂಡು ಹೋಗಬೇಕಿತ್ತು. ಆದ್ರೆ ಒಂದು ವಿಚಾರ ಮಾತ್ರ ಸ್ಪಷ್ಟವಾಯಿತು, ನಿಮಗೆ 3 ಪಕ್ಷದವರಿಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಅದು ಬಹಳ ಕಾಳಜಿ ಇದೆ. ಆದ ಕಾರಣ ಪಕ್ಷಾತೀತವಾಗಿ ಬೇಡಿಕೆಗಳನ್ನು ಹೇಳಿ ನೋಡಿ. ಇವತ್ತು ನಾವು ಈಗ DK ಶಿವಕುಮಾರ್ ನಾನು ಒಂದು ನೋಡಿದ್ದೇನೆ. ಇವತ್ತು ಬೆಳಿಗ್ಗೆ ದೇವೇಗೌಡರು ಹೋಗಿ ಕಾಲಿಡಿದು ಆಶೀರ್ವಾದ ಕೊಟ್ಟು ಯಡಿಯೂರಪ್ಪರ ಹತ್ರ ಹೋಗಿದ್ರು. ಅದು ಬೇರೆಯವರಿಗೆ ಇನ್ನು ಮುಂದೆ ಕೂಡ ನಡೀಲಿ. ಯಾಕೆಂದ್ರೆ ಅಧಿಕಾರ ಮಾಡುವಾಗ ದ್ವೇಷದ ರಾಜಕಾರಣ ಮಾಡುವ ಬದಲು ನಮ್ಮ ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ, ಅಭಿವೃದ್ಧಿ ಮಾಡಿ ನೋಡಿ ರಾಜಕೀಯ ಇರಬೇಕು. ಆ ರಾಜಕೀಯ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿಸುವ ಯೋಗೇಶ್ ಶೆಟ್ಟಿ ಜಪ್ಪ ಅವರು ಮಹಾಪ್ರಧಾನ ಕಾರ್ಯದರ್ಶಿ JDS ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದು ಹಲವಾರು ವಿಚಾರಗಳನ್ನು ಮಾತುಕತೆ ನಡೆಸಿದ್ದೀರಿ. ಧನ್ಯವಾದಗಳು ಸರ್.
ಹಾಗೆ ಸಂಜಯ್ ಪ್ರಭು ಅವರು ಮಾಧ್ಯಮ ವಕ್ತಾರರು BJP ದಕ್ಷಿಣ ಕನ್ನಡ ಜಿಲ್ಲೆ ಕೆಲವು ಸಮಸ್ಯೆಗಳನ್ನು ಕೇಂದ್ರದ ಬಗ್ಗೆ ರಾಜ್ಯದ ಬಗ್ಗೆ ಮತ್ತು ಏನು ಇಂಪ್ಲಿಮೆಂಟ್ ಮಾಡಬೇಕು ಎನ್ನುವುದನ್ನು ಹೇಳಿದ್ರಿ ಸರ್. ಬಹಳ ಧನ್ಯವಾದಗಳು. ನಿಮ್ಮಲ್ಲಿ ಭಾಳ ನಿರೀಕ್ಷೆ ಇದೆ ಸದಾಶಿವ ಶೆಟ್ಟರೆ, ಯಾಕಂದರೆ ನಿಮ್ಮದೇ ಸಬ್ಜೆಕ್ಟ್ ಇವತ್ತು. DK ಶಿವಕುಮಾರ್ ಅವರು ಈಗಾಗಲೇ ನಮ್ಮ ಪ್ಯಾನಲಿಸ್ಟ್ ಹೇಳಿದ ಹಾಗೆ, ನಮ್ಮ ಕರೆಗಳು ಬಂದ ಹಾಗೆ ಜನರ ಆಶೋತ್ತರಗಳನ್ನು ಏನಿದೆ ಅದನ್ನು ನಿರೀಕ್ಷೆ ಏನಿದೆ ಅದನ್ನು ನಿರಾಶೆ ಮಾಡದೆ ಎಲ್ಲವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.